ಹಲೋ, ನಮಸ್ತೆ ಎಲ್ರಿಗೂ. ನಿಮ್ಗೇನಾದ್ರೂ ಮುಖದಲ್ಲಿ ಲೈಟ್ ಆಗಿ ಬಂಗು ಮಾರ್ಕ್ ಬೀಳ್ಲಿಕ್ಕೆ ಶುರುವಾಗಿದೆ ಅಂತಂದ್ರೆ ನಿಮ್ಗೆ ಟೆನ್ಷನ್ ಶುರುವಾಗಿದೆ ಅಂತಾನೆ ಅರ್ಥ. ಅಯ್ಯೋ ದೇವ್ರೆ, ಮುಖದ ಮೇಲೆ ಬಂಗು ಮಾರ್ಕ್ ಬಂತಲ್ಲ, ಏನ್ ಮಾಡೋದೇನು, ಯಾವ ಕ್ರೀಮ್ ಹಚ್ಚೋದೇನು ಅಂತ ಖಂಡಿತವಾಗ್ಲೂ ನಿಮ್ಗೆ ಟೆನ್ಷನ್ ಶುರುವಾಗಿರುತ್ತೆ. ಇವತ್ತು ನಾನು ಹೇಳುವಂತ ಈ ಸಿಂಪಲ್ ಎರಡು ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು, ಪರ್ಮನೆಂಟ್ ಆಗಿ ಮುಖದ ಮೇಲೆ ಆ ಬಂಗು ಮಾರ್ಕ್ ಬರೋದನ್ನ ತಪ್ಪಿಸ್ಬೋದು. ನಿಮ್ ಸ್ಕಿನ್ ಸೂಪರ್ ಆಗಿ ಇರೋ ತರ ಕೂಡ ನೋಡ್ಬೋದು. ಮೊದಲನೇದಾಗಿ, ಬಂಗು ಮಾರ್ಕ್ ಬರ್ಲಿಕ್ಕೆ 80% ಅಷ್ಟು ರೀಸನ್ ಏನು ಅಂತಂದ್ರೆ, ಕಾರಣ ಏನು ಅಂತಂದ್ರೆ, ಅದು ಸೂರ್ಯನ UV ರೇಸ್. ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದೆ ನಾವು ಡೈರೆಕ್ಟ್ ಆಗಿ ಹೊರಗಡೆ ಬಿಸಿಲಲ್ಲಿ ಓಡಾಡೋದು. ಯಾಕಂತಂದ್ರೆ ಆ UV ರೇಸೆ ಇದೆಯಲ್ವಾ, ನಮ್ ಸ್ಕಿನ್ ನಲ್ಲಿ ಮೆಲನಿನ್ ಅಂತ ಒಂದು ಅಂಶ ಇದೆ, ಅದನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಕಾರಣ ಆಗುವಂಥದ್ದು. ಸ್ಕಿನ್ ನಲ್ಲಿ ಆ ಮೆಲನಿನ್ ಅಂಶ ಜಾಸ್ತಿ ಆಗಿ ನಿಮ್ಗೆ ಪ್ರೊಡ್ಯೂಸ್ ಆಗ್ಲಿಕ್ಕೆ ಶುರುವಾದ್ರೆ ಇದೆಯಲ್ಲ, ಬಂಗು ಮಾರ್ಕ್ ಬಂದ್ಬಿಡುತ್ತೆ. ಈಗ ಲೈಟ್ ಆಗಿ ಬಂದ್ ಬಿಟ್ಟಿದೆ, ಇನ್ನೇನ್ ಮಾಡೋದು ಅಂತಂದ್ರೆ, ಒಂದು ಅದ್ಭುತವಾಗಿರುವಂತ ಫೇಸ್ ಪ್ಯಾಕ್ ಅನ್ನ ಹೇಳ್ತೀನಿ. ಇದನ್ನ ವಾರಕ್ಕೆ 1-2 ಸರಿ ಟ್ರೈ ಮಾಡಿ, ನಿಧಾನಕ್ಕೆ ನಿಮ್ಮ ಬಂಗು ಮಾರ್ಕ್ ಕಮ್ಮಿ ಆಗುತ್ತೆ. ಏನದು? ಇದನ್ನ ಮಾಡೋದಿಕ್ ಬೇಕಾಗಿರೋದು ನಮ್ಗೆ ಆಲೂಗಡ್ಡೆ ರಸ ಸ್ವಲ್ಪ, ಕಡಲೆ ಹಿಟ್ಟು 1-2 ಚಮಚದಷ್ಟು, ಅದಾದ ನಂತರ 2 ಚಮಚದಷ್ಟು ಅಕ್ಕಿಯ ಏನಂತಾರೆ ನೀರು. ನೀವು ಅಕ್ಕಿಯನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಆ ನೀರನ್ನ ಫಿಲ್ಟರ್ ಮಾಡಿ ಯೂಸ್ ಮಾಡ್ಬೋದು. ಅಥವಾ ನೀವು ಗಂಜಿ ಬೇಯಿಸಿದಿರಂತಂದ್ರೆ ಅದು ತಿಳಿ ಬರುತ್ತಲ್ವಾ, 2 ಚಮಚದಷ್ಟು ಅದು ಉಪಯೋಗ ಮಾಡ್ಬೋದು, ಯಾವ್ದಾದ್ರೂ ಓಕೆ. ಆಲೂಗಡ್ಡೆ ರಸ, ಅಕ್ಕಿ ನೀರು, ಅದಾದ ನಂತರ ಕಡಲೆ ಹಿಟ್ಟು, ಚಿಟಿಕೆಯಷ್ಟು ಅರಶಿನ, ಆಮೇಲೆ 1/4 ಚಮಚದಷ್ಟು ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಕಲಸ್ಕೊಳ್ಳಿ. ಪೇಸ್ಟ್ ತರ ಮಾಡ್ಕೊಳ್ಳಿ, ಮುಖಕ್ಕೆ ಹಚ್ಕೊಳ್ಳಿ. 10-15 ನಿಮಿಷ ಬಿಟ್ಟು ಅದನ್ನ ಸ್ವಲ್ಪ ಕೈಯಲ್ಲಿ ಅಂದ್ರೆ ನಮ್ ಬೆರಳನ್ನ ನೀರಲ್ಲಿ ಒದ್ದೆ ಮಾಡ್ಕೊಂಡು ಅದನ್ನ ಸ್ವಲ್ಪ ಸ್ಕ್ರಬ್ ಮಾಡಿ ಮುಖನ ತೊಳೆದ್ಬಿಡಿ. ವಾರಕ್ಕೆ 2 ಸರಿ ತರ ಮಾಡಿದ್ರೆ ಸಾಕು, ಲೈಟ್ ಆಗಿ ಬಂದಿರೋ ಬಂಗು ಮಾರ್ಕ್ ತನ್ನಷ್ಟಕ್ಕೆ ಹೊರಟೋಗುತ್ತೆ. ಒಂದು 3-4 ವಾರದಲ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ವಾರಕ್ಕೆ 2 ಸರಿ ಮಾಡ್ಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಡ. ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಬಂಗು ಟೆನ್ಷನ್ ಅನ್ನ ಮರೆತು ಬಿಡಿ. ಥ್ಯಾಂಕ್ಸ್ ಎಲ್ರಿಗೂ.